ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980, Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಸೊ ಪ್ರತಿನಿತ್ಯವೂ ಕೂಡ ರುಚಿಕರವಾದಂಥ ಖಾದ್ಯಗಳು ಅಲ್ವೇ? ಅದೇ ರೀತಿ ಇವತ್ತಿನ ಈ ಸಂಚಿಕೆಯಲ್ಲಿ ಕೂಡ ರುಚಿಕರವಾದಂಥ ಆರೋಗ್ಯಭರಿತವಾದಂಥ ಖಾದ್ಯಗಳನ್ನು ಹೇಳ್ಕೊಡ್ಲಿಕ್ಕೆ ಬಂದಿದ್ದಾರೆ ಶ್ರೀಮತಿ ರಾಧಾ ಶೆಣೈ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಮಗೆ. ಮೇಡಮ್, ಸೊ ಯಾವಾಗಲೂ ಬರುವಾಗ ರುಚಿಕರವಾದಂಥ ಅಡುಗೆಗಳನ್ನು ನಮಗೆ ಹೇಳ್ಕೊಡ್ತಾನೆ ಬಂದಿದ್ದೀರಿ. ಸೊ ನೀವು ವೃತ್ತಿಪರವಾಗಿ ಟೀಚರ್, ಸೊ ಹಾಗಾಗಿ ಹೇಳ್ಕೊಡುವಂಥ ಒಂದು ಟೆಕ್ನಿಕ್ ಕೂಡ ಅದೇ ರೀತಿ ಒಳ್ಳೆ ರೀತಿಯಲ್ಲಿರುತ್ತೆ, ಒಂದು ಸ್ಟೆಪ್ ಬೈ ಸ್ಟೆಪ್. ಸೊ ಇವತ್ತು ನಮಗೆ ಯಾವ ಅಡುಗೆಯನ್ನು ಹೇಳ್ಕೊಡ್ತಿದ್ದೀರಿ? ನಾನು ಹಲಸಿನ ಹಣ್ಣಿನ ಮೂಳಿಕ್ ಅಂತೇಳಿ. ಮುಳಿಕ್? ಮುಳಿಕ್ ಅಂದರೆ GSPಲಿ ನಾವು ಹಲಸಿನ ಹಣ್ಣದ್ದು ಇದು ಗಾರಿ ಅಂತ ಹೇಳ್ತೇವಲ್ಲ, ಅದರಲ್ಲಿ ನಾವು ಇದರಲ್ಲಿ ನಮ್ಮ ಇದರಲ್ಲಿ ಮೂಳಿಕ್ ಅಂತ ಹೇಳ್ತೇವೆ. ಹೌದಾ? ನಿಮ್ಗೆ ಈಗ ಎಲ್ಲಿಂದ ಸಿಕ್ತು ಹಲಸಿನ ಹಣ್ಣು? ಅದು ಜುಲೈ ತಿಂಗಳಲ್ಲಿ ನಾವು ಫ್ರಿಜ್ಜಲ್ಲಿ ಇಟ್ಟದ್ದು. ಈಗ ಅದು ಯಾವಾಗ ಸಹ ಯೂಸ್ ಮಾಡ್ಬೋದು, ವರ್ಷವಿಡೀ ಯೂಸ್ ಮಾಡ್ಬೋದು. ವರ್ಷ ಇಡೀ ಯೂಸ್ ಮಾಡ್ಕೊಳ್ಳುವಂಥದ್ದು, ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಟ್ಕೊಳ್ಳುವಂಥದ್ದು. ಓಹೋ, ಅದರದ್ದು ಬೀಜ ತೆಗಿಬಾರ್ದು, ಬೀಜದೊಟ್ಟಿಗೆ ನಾವು ಇದು ಮಾಡಿ ಇಟ್ಕೊಳ್ಬೇಕು. ಹೌದು, ಅವಾಗ ಎರಡೂ ಕೂಡ ಯೂಸ್ ಆಗುತ್ತೆ. ಅದರ ಬೀಜ ಸಹ ಯೂಸ್ ಆಗ್ತದೆ. ಆಮೇಲೆ ಎನಿ ಟೈಮ್ ಫುಲ್ ಇಯರ್ 12 ಇಯರ್ಸ್ ನಾವು ಇದರಿಂದ ನಮಗೆ ಸಿಗುವಂಥದ್ದು ಹಲಸಿನ ಹಣ್ಣಿನ ಟೈಮ್ 3 ತಿಂಗಳು ಅಥವಾ 4 ತಿಂಗಳು. ಹೌದು, ಅದು ಇದು ಫುಲ್ 12 ಮಂತ್ಸ್ ತಗೊಳ್ಬೋದು ನಾವು. ಓಹೋ, ವೆರಿ ನೈಸ್. ನೋಡೋಣ ಹೇಗಿರುತ್ತೆ ಅಂತ, ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್, ಸೊ ಫಸ್ಟ್ ಈಗ ಹಲಸಿನ ಹಣ್ಣಿನ ಮುಳಿಕ್. ಓಕೆ, ಸೊ ಹೇಗೆ ಸ್ಟಾರ್ಟ್ ಮಾಡೋದು? ಹಲಸಿನ ಹಣ್ಣು, ಆಮೇಲೆ ಬೆಲ್ಲ, ಮತ್ತು ಕಾಯಿ ತುರಿ, ಮತ್ತು ರುಚಿಗೆ ಉಪ್ಪು ಹಾಕಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡ್ಕೊಳ್ಳೋದಾ? ಇದು ಸಾಕಾಗುತ್ತಾ? ಓಕೆ. ಈಗ ಇದನ್ನು ಫ್ರೀಸರಲ್ಲಿ ಇಟ್ಟಿದ್ರಲ್ಲ, ಅದಕ್ಕೆ ಏನಾದರೂ ಹಾಕಿ, ಅಂದರೆ ಬೆಲ್ಲದ ಪಾಕದಲ್ಲಿ ಹಾಕಿ ಇಡುವಂಥದ್ದು ಅಂಥದ್ದೇನಾದರೂ ಇದೆಯಾ, ಅಥವಾ ಡೈರೆಕ್ಟ್ ಹಾಗೇನೆ ಇಟ್ಕೊಳ್ಳುವಂಥದ್ದು? ಡೈರೆಕ್ಟ್ಲಿ ಹಾಗೆ ಇಟ್ಕೊಳ್ಳೋದು. ಇದು ಜುಲೈಯಲ್ಲಿ ನಾನು ಇಟ್ಟದ್ದು. ಹಾಂ. ಟೇಸ್ಟಲ್ಲಿ ಏನು ವ್ಯತ್ಯಾಸ ಬರೋದಿಲ್ವಾ? ಅಂದರೆ ಅಷ್ಟು ಫ್ರೆಶ್ ಆಗಿರೋದಿಲ್ಲ. ಓಕೆ, ನಮಗೆ ಇಷ್ಟ ಬಂದಾಗ ಮಾತ್ರ ಇದನ್ನ ತಿನ್ಬೋದು. ಬಟ್ ನೋಡುವಾಗ್ಲೂ ಹಾಗೆ ಇದೆ, ಅಂದ್ರೆ ಎಲ್ಲ ಹಲಸಿನ ಹಣ್ಣು ಆಗುತ್ತಾ? ಅದು ಅಂದ್ರೆ 2 ರೀತಿಯಾದಂಥದ್ದು ಇದೆ, ತುಂಬಾ ಸಾಫ್ಟ್ ಇರುವಂಥದ್ದು. ಸಾಫ್ಟ್ ಆಗೋದಿಲ್ಲ, ಸ್ವಲ್ಪ ಗಟ್ಟಿ, ಇದು ಬರ್ಕೆ ಹೇಳ್ತೇವಲ್ಲ ಅದು ಹಲಸಿನ ಹಣ್ಣು. ಬಟ್ ಇದು ನೋಡುವಾಗ ತುಳುವೆ ಆಗಿದೆ ಅಷ್ಟೇ. ಆಮೇಲೆ ನ್ಯಾಚುರಲಿ ಯಾವ ಫ್ರೂಟ್ಸ್ ಇದು ವೆಜಿಟೇಬಲ್ಸ್ ಫ್ರಿಜ್ಜಲ್ಲಿ ಇಟ್ಟರೆ ಅದರದ್ದು ನ್ಯಾಚುರಲ್ ಕಲರ್ ಚೇಂಜ್ ಆಗ್ತದೆ. ಖಂಡಿತವಾಗ್ಲೂ. ರುಚಿಗೆ ತಕ್ಕಂತೆ ಬೆಲ್ಲ ಹಾಕಬೇಕು. ಈಗ ಮುಳಿಕನ್ನು ನಾವು ಅಕ್ಕಿಯಿಂದ ಮಾಡುವಂಥ, ಅಕ್ಕಿ ನೆನೆಸಿ ಹಾಕಿ ಮಾಡುವಂಥದ್ದು. ಹಾಗೆ ಆದರೆ ಅಕ್ಕಿ ನೆನೆಸಿ ಹಾಕಿ ಮಾಡಿದರೆ ನಾವು ಎಣ್ಣೆ ಅದು ಫ್ರಿಜ್ಜಲ್ಲಿ ಇಟ್ಟರೆ ನಾಳೆಗೆ ಅದು ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ರುಚಿ ಬರೋದಿಲ್ಲ, ಮತ್ತು ಎಣ್ಣೆ ಸ್ವಲ್ಪ ಎಳ್ಕೊಳ್ತದೆ, ಮತ್ತು ಟೇಸ್ಟ್ ಸಹ ಚೇಂಜ್ ಆಗ್ತದೆ. ಬಟ್ ಇದರಲ್ಲಿ ಯೂಸ್ ಅಂದರೆ ನಾವು ಬೊಂಬೈ ಸಜ್ಜಿಗೆ ನಾವು ಬೆರೆಸದೆ ಇಟ್ಟರೆ, ಇದನ್ನು ಫ್ರಿಜ್ಜಲ್ಲಿ ನಾವು ಹಾಗೆ ಇಟ್ಟರೆ ಮರುದಿನ ತೆಗೆದು ಬೇಕಾದಾಗ ನಾವು ಹಾಗೆ ಹೌದು, ಕೋಲ್ಡ್ ಹೋದ ಮೇಲೆ ಇದನ್ನು ಬೆರೆಸಿದ್ವಿ
ಹಾಗೆ ಹೇಗೆ ಟೇಸ್ಟ್ ಮುಂಚೆ ಹೇಗೆ ಬರೋದ್ರಿಂದ ಹಾಗೆ ನೆಕ್ಸ್ಟ್ ಇದೆ. ಟೇಸ್ಟಲ್ಲಿ ವ್ಯತ್ಯಾಸ ಬರೋದಿಲ್ಲ. ಇಲ್ದಿದ್ರೆ ಅದರದ್ದು ಸ್ವಲ್ಪ ಹುಳಿ ಬಿಟ್ಕೊಳ್ಳುತ್ತೆ. ಹುಳಿ ಇರ್ತದೆ. ಹಾಂ, ಓಕೆ. ಮತ್ತು ಸಹ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಮಿಕ್ಸ್ ಮಾಡ್ಬೋದು ಬಾಂಬೆ ಸಜ್ಜಿಗೆನ. ಆವಾಗ ಎಣ್ಣೆ ಸಹ ಇದಾಗೋದಿಲ್ಲ. ಸ್ವಲ್ಪ ನೀರು ಹಾಗೆ ಇದ್ರೆ ಎಣ್ಣೆ ಎಳ್ಕೊಳ್ತದೆ, ಅದು ಪ್ರಾಬ್ಲಮ್ಸ್ ಇದರಲ್ಲಿ ಬರೋದಿಲ್ಲ. ಬಾಂಬೆ ರವೆ ಮಾತ್ರ ಹಾಕೊಳ್ಳೋದು, ಇದು ಅಕ್ಕಿ ಅಲ್ಲ ಬಾಂಬೆ ಸಜ್ಜಿಗೆ ಹಾಕುವಂಥದ್ದು. ಮತ್ತು ರುಚಿಗೆ ತಕ್ಕಂತೆ ಉಪ್ಪು ಹಾಕುವಂಥದ್ದು. ಇದನ್ನಿಗೆ ನೀರು ಹಾಕ್ಬೇಕು. ನೀರು ಚೆಕ್ ಮಾಡಿ ಬೇಕಿದ್ದಲ್ಲಿ ಹಾಕ್ಬೋದು. ಹೌದು, ಆದರೆ ಬಾಂಬೆ ರವೆ ಹಾಕೋದ್ರಿಂದ ನೀರು ಸ್ವಲ್ಪ ಹಾಕ್ಬೋದು. ಹಾಕಿದ್ರು ತೊಂದರೆ ಇಲ್ಲ. ಹಾಕ್ಲಾ? ಹಾಕಿ. ಸಾಕು. ಈ ಹಿಟ್ಟು ಇದಾಗಿದೆ. ಈಗ ಬಾಂಬೆ ಸಜ್ಜಿಗೆ ಹಾಕಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬಾಂಬೆ ಸಜ್ಜಿಗೆ ಮಿಕ್ಸ್ ಮಾಡಿ. ಅದನ್ನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲ, ಎಣ್ಣೆಯಲ್ಲಿ ನಾವು ಕಾಯಿಸುವಂಥದ್ರಿಂದ. ಸೊ ಹಾಗಾದ್ರೆ ಎಣ್ಣೆ ಇಟ್ಕೊಂಡ್ಬಿಡ್ಲಾ? ಇಮಿಡಿಯೇಟ್ ಎಲ್ಲ ಮಾಡ್ಕೊಳ್ಳೋದು. ಹಾಂ. ನಿಮಗೆ ತಿಳಿದೇ ಇರುವ ಹಾಗೆ ಇದು ನಾವು ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹಿಟ್ಟು ರೆಡಿಯಾಗಿದೆ, ಎಣ್ಣೆ ಸಹ ಕಾಯ್ತಿದೆ. ಈಗ ನೀವಾಗ ಹೇಳಿದ್ರಿ ಹಾಕಿ ಮೇಡಮ್. ಸೊ ರವೆ ನಾವು ಹಾಕಿ ಇಟ್ಕೊಳ್ಬೇಕು ಅಂತ ಇಲ್ಲ ಅಂತೇಳಿ, ಇಫ್ ಸಪೋಸ್ ಹಾಕಿದ್ದು ನಾವು ಹಾಗೆ ಉಳಿತು ಅಂತ ಹೇಳಿದ್ರು ಅದೇನು ವ್ಯತ್ಯಾಸ ಬರೋದಿಲ್ಲ ಅಲ್ಲ? ವ್ಯತ್ಯಾಸ ಅಂದರೆ ಎಣ್ಣೆ ಎಳ್ಕೊಳ್ತಿದೆ ಒಂದು, ಮತ್ತು ರವೆ ಮಿಕ್ಸ್ ಮಾಡಿ ಮತ್ತು ಇನ್ನೊಂದು ಅಂದರೆ ಇದು ಸ್ವಲ್ಪ ಹುಳಿ ಆಗ್ತದಲ್ವಾ? ಹುಳಿ ಬರುತ್ತೆ. ಹೌದು. ಅಕ್ಕಿದೆ ಮಾತ್ರ ಅಲ್ಲ, ರವೆದು ಮಾಡಿದ್ರು ಹುಳಿ ಬರುತ್ತೆ. ಮತ್ತು ಇನ್ನೊಂದು ಆಪ್ಷನ್ ಇದೆ, ಇದನ್ನು ದೋಸೆ ಮಾಡ್ಬೋದು. ಇದೇ ಹಿಟ್ಟಲ್ಲಿ ದೋಸೆ ಮಾಡ್ಬೋದು. ಹಾಗೆ ರುಬ್ಬಿ ಇಟ್ಕೊಂಡ್ರೆ ಮತ್ತೆ ಅದಕ್ಕೆ ದೋಸೆ ಮಾಡ್ಬೋದು. ದೋಸೆಗೆ ನಾವು ಹುಯ್ತೀವಿ ಅಂತ ಹೇಳಿದ್ರೆ ಆವಾಗ ಏನು ಅದಕ್ಕೆ ಅಕ್ಕಿ ಹಿಟ್ಟ ಏನು? ಇಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದೇ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಆಪ್ಷನಲ್ ಅದು. ಆದರೆ ಎಣ್ಣೆ ಇದು ಮಾಡಿದರೆ, ಎಣ್ಣೆಯಲ್ಲಿ ಕಾಯಿಸಿದ್ರೆ ಅಷ್ಟು ಟೇಸ್ಟ್ ಆಗಿರೋದಿಲ್ಲ. ರವೆ ಆಗಿರೋದ್ರಿಂದ ಬೇಗ ಬೇಯುತ್ತೆ ಕೂಡ. ಅಕ್ಕಿದಾದ್ರೆ ಸ್ವಲ್ಪ ಟೈಮ್ ಮತ್ತು ಕ್ರಿಸ್ಪಿ ಆಗಿರುತ್ತೆ. ಬಾಂಬೆ ಸಜ್ಜಿಗೆಯಲ್ಲಿ ಕ್ರಿಸ್ಪಿ ಒಳ್ಳೆಯದೇ, ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಗಾರಿಗೆದು ಘಮ ಬರ್ತಾ ಇದೆ. ಸ್ವಲ್ಪ ಇದಾದ್ಮೇಲೆ ಸರಿ ಒಂದ್ಸಲ ಕಾದ ಮೇಲೆ ಸಿಮ್ಮಲ್ಲಿ ಇಟ್ಟರೆ ಒಳಗಿನದು ಸಹ ಬೇಯ್ತದೆ. ಸ್ವಲ್ಪ ಇದು ಗಾರಿಯ ಸ್ವಲ್ಪ ದೊಡ್ಡದೇ ಮಾಡಿದರೆ ನಿಮಗೆ ಟೇಸ್ಟ್ ಇರ್ತದೆ. ಸ್ವಲ್ಪ ಒಳಗಿನದು ಹಿಟ್ಟು ಇದು ಹೋಗೋದಿಲ್ಲ. ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಟರೆ ಪೂರ್ತಿ ಒಳಗಿನವರೆಗೂ ಅದು ಹಾಂ. ಬಿಸಿ ಬಿಸಿ ಗಾರಿಗೆ, ಚಟ್ಪಟ್ ಗಾರಿಗೆ ರೆಡಿ ಆಯಿತು. ಸೊ ಅದಂತ ಮುಳಿಕ್ ಅಲ್ಲ? ಹಾಂ, ಹಲಸಿನ ಹಣ್ಣಿನ ಮುಳಿಕ್. ಸೊ ಮಾಡಿ ಕೆಲವರು ಇದಕ್ಕೆ ಪೆಪ್ಪರ್ ಕೂಡ ಹಾಕ್ತಾರಲ್ಲ. ಸೊ ಅದು ಮಧ್ಯದಲ್ಲಿ ಪೆಪ್ಪರ್ ಹಾಕ್ಕೊಳ್ತಾರೆ ಗ್ರೈಂಡ್ ಮಾಡುವಾಗ. ಒಂದೆರಡು ಕಾಳು ಮೆಣಸು, ಅದು ಸಹ ಟೇಸ್ಟ್ ಆಗಿರ್ತದೆ. ಹಲಸಿನ ಮುಳಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಜಟ್ಪಟ್ಟಾಗಿ ತಯಾರಾಗುವಂಥದ್ದು. ಥ್ಯಾಂಕ್ ಯು. ಸೊ ಈಗ ಸೀಸನ್ ಅಲ್ಲ ಹಲಸಿನ ಹಣ್ಣಿಂದು, ಆದರೂ ಕೂಡ ಹಲಸಿನ ಹಣ್ಣಿನ ಮುಳಿಕ್ ಹೇಗೆ ತಯಾರಿಸಿದ್ರು?
ಇದನ್ನು ಪ್ರಿಸರ್ವ್ ಮಾಡಿ ಕೂಡ ಇಟ್ಕೊಳ್ಬೋದು ಅಂತ ಹೇಳಿದ್ದಾರೆ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಹಲಸಿನ ಹಣ್ಣಿನ ಮುಳಿಕ್ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಹಲಸಿನ ಹಣ್ಣಿಗೆ ರುಚಿಗೆ ಅನುಸಾರವಾಗಿ ಬೆಲ್ಲ, ತೆಂಗಿನ ತುರಿ, ಚಿಟಿಕೆ ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಾಂಬೆ ರವೆ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಹಲಸಿನ ಹಣ್ಣಿನ ಮುಳಿಕ್ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಬಿಸಿ ಬಿಸಿಯಾದಂಥ ಹಲಸಿನ ಹಣ್ಣಿನ ಮುಳಿಕ್ ಅಂದರೆ ಹಲಸಿನ ಹಣ್ಣಿನ ಗಾರಿಗೆ ತಯಾರಾಗಿದೆ. ಸೊ ನೆಕ್ಸ್ಟ್ ಯಾವ ಸೀಸನಲ್ಲ ಅನ್ಸೀಸನಲ್ ರೆಸಿಪಿಯ ಏನೂ ಗೊತ್ತಿಲ್ಲ. ಸೊ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳೋದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಸೊ ಒಂದಂತೂ ಸಿಹಿಯಾದಂಥ ಡಿಶ್ ರೆಡಿಯಾಗಿದೆ, ಗಾರಿಗೆ ಅಥವಾ ಹಲಸಿನ ಹಣ್ಣಿನ ಮುಳಿಕ್. ಈಗ ಯಾವ ರೆಸಿಪಿ ಕ್ಲೂ ಇಲ್ಲ, ಗೊತ್ತಿಲ್ಲ, ಎಲ್ಲ ತಯಾರಿ ಮಾಡಿದ್ದಾರೆ. ಯಾವುದು ಏನು ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ರೆಸಿಪಿ? ಎಲ್ಲ ಇಂಗ್ರೀಡಿಯೆಂಟ್ಸ್ ಕಾಣ್ತಾ ಇದೆ, ಬಟ್ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ಹೀರೆಕಾಯಿದ್ದು ನಾವು ಸಿಪ್ಪೆಯನ್ನು ಬಿಸಾಡ್ತೇವಲ್ಲ, ಅದನ್ನು ನಾವು ತೊಳೆದು ಚಟ್ನಿ ಮಾಡ್ತೇವೆ. ತುಂಬ ಟೇಸ್ಟಿಯಾಗಿರ್ತದೆ. ಹೀರೆಕಾಯಿ ಸಿಪ್ಪೆ ಚಟ್ನಿ. ಓ ಓಕೆ ಓಕೆ. ಕೆಲವೊಂದು ಸಿಪ್ಪೆದು ಕೂಡ ಚಟ್ನಿ ಮಾಡೋದಕ್ಕೆ ಆಗುತ್ತೆ. ಸೊ ಹೀರೆಕಾಯ್ದು ಅದು ತಿರುಳು ಎಲ್ಲ ನಾವು ಯೂಸ್ ಮಾಡ್ತೀವಿ. ಹೌದು. ಸಿಪ್ಪೆ ಇದು ಅದರ ಮೇಲೆ ನಾರು ಇರುತ್ತಲ್ವಾ, ಅದನ್ನೇ ನಾವು ಚಟ್ನಿಗೆ ಯೂಸ್. ನಾರು ಕೂಡ ಬೇಕಾಗುತ್ತಾ? ನಾರು ತೆಗ್ದಿದ್ದನ್ನ? ಹೌದು, ಅದರ ಚಟ್ನಿ ಮಾಡುವಂಥ. ಓಹೋ, ಓಕೆ ಓಕೆ. ನಾನು ಅನ್ಕೊಂಡೆ ನಾರೆಲ್ಲ ತೆಗೆದ್ಮೇಲೆ ಮತ್ತೆ ಪುನಃ ಅದನ್ನು ಕಟ್ ಮಾಡಿ ಮಾಡ್ಕೊಳ್ಳುವಂಥದ್ದು. ಇಲ್ಲ, ನಾರೇ ಬೇಕಾಗುತ್ತೆ. ನೋಡೋಣ ಹೇಗಿರುತ್ತೆ. ಸೊ ಇದು ಕಸದಿಂದ ರಸ ಅಂತ ನಾವು ಹೇಳ್ತೀವಲ್ಲ, ಆ ರೀತಿಯಾಗಿ. ಆ್ಯಕ್ಚುಲಿ ತರಕಾರಿಯಲ್ಲಿ ಅದು ಸಿಪ್ಪೆಯಲ್ಲಿ ನಾವು ಸತ್ವ ಹೆಚ್ಚಿರೋದು. ಹೌದು ಹೌದು. ಸೊ ಕೆಲವು ಕುಂಬಳಕಾಯಿ ಸಿಪ್ಪೆ, ಹೌದು, ಇದರದ್ದು ಸಿಪ್ಪೆ ಅದರಲ್ಲಿ ನಾವು ಯೂಸ್ ಮಾಡುವಂಥದ್ದು. ಓಕೆ. ಸೊ ಶುರು ಮಾಡೋಣ. ಫಸ್ಟಿಗೆ ಹೇಗೆ? ಫಸ್ಟಿಗೆ ಕಾವಲಿಯಲ್ಲಿ ತುಪ್ಪ ಹಾಕಿ ಹೀರೆಕಾಯಿ ಸಿಪ್ಪೆ ಮತ್ತು ಇದು ಹಸಿಮೆಣಸಿನಕಾಯಿ, ಜೀರಿಗೆ ಅದನ್ನು ಕಾಯಿಸ್ಬೇಕು ಹುರಿಲಿಕ್ಕೆ. ಎಣ್ಣೆ ಹಾಕ್ಬೇಕು ತುಪ್ಪದಲ್ಲಿ ಅಂತ ಹೇಳಿದ್ರಿ. ನಮಗೆ ಹೀರೆಕಾಯಿ ಸಿಪ್ಪೆ ಮತ್ತು ಹಸಿಮೆಣಸು, ಜೀರಿಗೆ ಕಾಯುವಷ್ಟು ತುಪ್ಪವನ್ನು ಹಾಕಿ ಸಾಕಾಗುತ್ತೆ. ಓಕೆ. ಅಂದರೆ ಇದು ಒಂದು ಹೀರೆಕಾಯಿಯ ಸಿಪ್ಪೆ ಸಾಕಾಗುತ್ತಾ? ಒಂದು ಅಂತ ಹೇಳಿಲ್ಲ, ನಮಗೆ ಎಷ್ಟು ಚಟ್ನಿಗೆ ಬೇಕು ಸ್ವಲ್ಪ ಸಾಕು. ಸ್ವಲ್ಪ ಸಾಕಾಗುತ್ತೆ. ಟೇಸ್ಟಿಗೆ ಬೇಕಾಗುವಷ್ಟು ಹೀರೆಕಾಯಿ ಸಿಪ್ಪೆ. ಸರಿಯಾಗಿ ಹುರಿದ ಮೇಲೆ ಮತ್ತೆ ಇದನ್ನು ಜೀರಿಗೆ ಇದರಲ್ಲಿ ಹಾಕಿ, ಇದು ಟೈಮ್ ತಗೊಳ್ತದೆ. ಜೀರಿಗೆ ಇದರೊಟ್ಟಿಗೆ ಹಾಕಿದರೆ ಸ್ವಲ್ಪ ಅದು ಹೆಚ್ಚು ಇದು ಕಾದ ಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಮತ್ತೆ ಅಂದರೆ ಇದು ಪೂರ್ತಿ ಇದರಲ್ಲೇ ಬೇಯಬೇಕು. ಕಾಯಬೇಕು. ಹೌದು, ಆವಾಗ ಮತ್ತೆ ಟೇಸ್ಟ್ ಆಗಿರುವಂಥದ್ದು. ಆ್ಯಕ್ಚುಲಿ ನಾವು ಈ ದೇವಸ್ಥಾನಕ್ಕೆಲ್ಲ ಹೋದಾಗ ಬೇರೆ ಬೇರೆದು ಒಂದು ಸ್ವಲ್ಪ ಬಡಿಸ್ತಾರೆ. ಎಷ್ಟು ರುಚಿ ಇದೆ ಅಂತ ತಿಂತೀವಿ, ಯಾವುದ್ರದ್ದು ಅಂತ ಗೊತ್ತಿರೋದಿಲ್ಲ. ಇದನ್ನೆಲ್ಲ ಬಳಸ್ಕೊಂಡು ಮಾಡಿರ್ತಾರೆ. ಹೌದು ಅಲ್ವಾ? ಗೊತ್ತೇ ಆಗೋದಿಲ್ಲ. ಹೆಚ್ಚಾಗಿ ದೇವಸ್ಥಾನಗಳಲ್ಲಿ ಕುಂಬಳಕಾಯಿದು ಸಿಪ್ಪೆದ್ದು ಇದು ಸುಕ್ಕ ಅಂತ ಮಾಡ್ತಾರೆ. ಹೌದು, ಅಂದರೆ ಅದರಲ್ಲಿ ಕುಂಬಳಕಾಯಿ ಸಿಗೋದಿಲ್ಲ, ಜಸ್ಟ್ ನಾವು ತಿನ್ನುವಾಗ ಅದು ಸುಕ್ಕ ಅಂದರೆ ಅದರ ಬರೀ ಸಿಪ್ಪೆದು ಭಾಗದ ಸುಕ್ಕ ಆಗುತ್ತೆ, ಅದರ ತಿರುಳಿಂದ ಸಾಂಬಾರ್ ಆಗುತ್ತೆ. ಸೊ ಯಾವುದು ಕೂಡ ವೇಸ್ಟ್ ಇರೋದಿಲ್ಲ. ಜಸ್ಟ್ ಕಲರ್ ಚೇಂಜ್ ಆದರೆ ಸಾಕು. ಇದಕ್ಕೆ ಬಳಸುವಂಥದ್ದು ಜೀರಿಗೆ ಮಾತ್ರ. ಆ್ಯಕ್ಚುಲಿ ಅದಕ್ಕೆ ಒಳ್ಳೆ ಇದು ಫ್ಲೇವರ್ ಇದೆ. ಹೀರೆಕಾಯಿ ಸಿಪ್ಪೆ ತುಪ್ಪದಲ್ಲಿ ಕಾಯಿಸಿದರೆ ಒಳ್ಳೆ ಫ್ಲೇವರ್ ಇದೆ, ಚಟ್ನಿ ತುಂಬ ಚೆನ್ನಾಗಿದೆ.
ಚಟ್ನಿ ಅಂದರೆ ಆಬ್ವಿಯಸ್ಲಿ ಗ್ರೈಂಡಿಂಗ್ ಈಗಲೇ ಗ್ರೈಂಡ್ ಮಾಡ್ಕೊಳ್ಳೋದಾ? ಹಾಂ, ಮಾಡ್ಬೋದು. ಇದನ್ನು ಹಾಕೋದು, ಇದು ಮಾತ್ರ ಗ್ರೈಂಡಿಂಗಾ? ಇಲ್ಲ, ನಾವು ಕಾಯಿ ತುರಿ ಮತ್ತು ರುಚಿಗೆ ಹುಳಿ ಮತ್ತು 2 ನಮಗೆ ಟೇಸ್ಟಿಗೆ ಬೇಕು. ಈಗ ನಾನು 2 ಇದಕ್ಕೆ ಇದಕ್ಕೆ ಹಸಿಮೆಣಸಿನಕಾಯಿ ಹಾಕಿದ್ದೇನೆ, 2 ಉದ್ದ ಮೆಣಸು ಕಾಯಿಸಿ ಒಣಮೆಣಸು ಬೇಕಾಗುತ್ತೆ. ಹೌದು. ಹಾಂ, ಬೆಲ್ಲ ಸ್ವಲ್ಪ ಹಾಕಿ ಸಾಕು. ರುಚಿ ಹುಣಸೆ ಹುಳಿ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಲ್ಲಿ ಹಾಕಬೇಕು. ಹಾಂ, ಬೆಲ್ಲ ಅಂದರೆ ಖಾರಕ್ಕೆ ತಕ್ಕಂತೆ ಹುಣಸೆ ಹುಳಿ ಹಾಕುವಂಥದ್ದು, ಬೆಲ್ಲ ಟೇಸ್ಟಿಗೆ ತಕ್ಕಂತೆ ಹಾಕುವಂಥದ್ದು, ಬ್ಯಾಲೆನ್ಸಿಂಗ್. ಹಾಂ, ಸ್ವಲ್ಪ ಟೇಸ್ಟಿಗೆ ಉಪ್ಪು. ಈಗ ಇದನ್ನು ಹಾಕಿ ಗ್ರೈಂಡ್ ಮಾಡುವಂಥದ್ದು. ಒಣಮೆಣಸು ಹಾಕೊಳ್ಳಿಕ್ಕಿಲ್ವಾ? ಹಾಂ, ಇದೆ. ಓಕೆ. ಸೊ ಆಗಲೇ ಹೇಳಿದ್ರಿ ಒಣಮೆಣಸು ಅಂತ, ಅದಕ್ಕೆ ಕೇಳಿದೆ. ಹೌದು, ಹುರಿದು ಇದು ಮೊದಲೇ ಹುರಿದು ಇಟ್ಕೊಂಡಿರುವಂಥ. ಹಾಂ, ಸ್ವಲ್ಪ ಖಾರ ಬೇಕಾದರೆ ನಮಗೆ ಒಂದು ನಾನೀಗ 2 ಹಸಿರು ಮೆಣಸಿನಕಾಯಿ, 2 ಒಣಮೆಣಸಿನಕಾಯಿ ಇದು ಮೆಣಸು ಹಾಕಿದ್ದೇನೆ. ಖಾರ ಬೇಕಾದರೆ ಒಂದು 3-4 ಯೂಸ್ ಮಾಡ್ಬೋದು. ಓಕೆ. ಹೆಚ್ಚಿಗೆ ಅಂತ ಹೇಳಿದ್ರೆ ಒಣಮೆಣಸನ್ನೇ ಬಳಸ್ಕೊಳ್ಬೇಕು. ಹೌದು, ಹಸಿಮೆಣಸಲ್ಲ. ಹಸಿಮೆಣಸು ಒಂದು 2 ಸಾಕು. 2 ಸಾಕಾಗ್ತದೆ. ಹೌದು. ನೀರು ಹಾಕ್ಕೊಳ್ಬೇಕಾ? ನೀರು ಹಾಕ್ಕೊಳ್ಬೇಕು. ಹಾಕ್ಲಾ? ಹಾಂ, ನೋಡಿ ಸಾಕು. ಚಟ್ನಿ ರೆಡಿಯಾ? ಎಸ್, ಚಟ್ನಿ ರೆಡಿ. ಇದಕ್ಕೆ ಒಗ್ಗರಣೆ ಅಂಥದ್ದು ಏನು ಹಾಕೊಳ್ಳೋ ಹಾಗಿಲ್ಲ? ಇಲ್ಲ, ಏನು ಅಗತ್ಯ ಬರೋದಿಲ್ಲ. ಇಲ್ಲ. ಓಕೆ. ಮತ್ತು ಬೇರೆ ಬೇರೆ ಟೈಪಲ್ಲಿ ಮಾಡ್ತಾರೆ. ಈಗ ನಾವು ಬೆಳ್ಳುಳ್ಳಿಯನ್ನು ಕಾಯಿಸಿ ಈ ರೀತಿಯಾಗಿ ಮಾಡ್ತೇವೆ. ಅಂದರೆ ಬೆಳ್ಳುಳ್ಳಿ ಕಾಯಿಸಿ ಅಂದರೆ ಯಾವ ರೀತಿಯಾಗಿ? ಒಣಮೆಣಸು ಮತ್ತು ಕಾಯಿ ತುರಿ, ಹುಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡಿ ಹಾಕುವಂಥದ್ದು. ಬೆಳ್ಳುಳ್ಳಿ ಇಷ್ಟಪಡೋರು ಈರುಳ್ಳಿ ಬೇಕಿದ್ರೆ ಹಾಕ್ಕೊಳ್ಬೋದು? ಇಲ್ಲ, ಬೆಳ್ಳುಳ್ಳಿ ಚಟ್ನಿ ಅಂತೇಳಿ ಮಾಡೋದು. ಬೆಳ್ಳುಳ್ಳಿದೇ ಸಪ್ರೇಟ್. ಆಮೇಲೆ ತುಂಬ ಟೈಮ್ ಉಳಿಯುವಂಥದ್ದು ಕೊಬ್ಬರಿ ಇರ್ತದಲ್ಲ, ಅದನ್ನು ಡ್ರೈ ಆಗಿ ಮತ್ತು ಇದು ಸಹ ಬೆಳ್ಳುಳ್ಳಿ ಸಹ ಕಾಯಿಸಿ ಹಾಗೆ ಮಾಡಿದರೆ ತುಂಬ ಟೈಮ್ ಉಳಿತದೆ. ಆದರೆ ಇದು ಬೇಕು, ಕೊಬ್ಬರಿ ಬೇಕು. ಓಕೆ. ಕಾಯಿ ತುರಿ ಆದರೆ ಅದೇ ದಿನ ಮುಗಿಸ್ಕೊಳ್ಳುವಂಥದ್ದು. ಕೊಬ್ಬರಿ ಆದರೆ ಒಂದು 2-3 ದಿನ ಇಟ್ಕೊಳ್ಬೋದು. ಟೈಮ್ ಇಟ್ಕೊಳ್ಬೋದು. ತುಂಬ ಟೈಮ್ ಇಟ್ಕೊಳ್ಬೋದು. ಓಕೆ. ಅದು ಉಪ್ಪಿನಕಾಯಿಯಾಗಿ ಇಟ್ಕೊಳ್ಬೋದು. ಹಾಂ. ಓಕೆ. ಬಟ್ ಅದು ಫ್ರೀಸರಲ್ಲಿ, ಐ ಮೀನ್ ಫ್ರಿಜ್ಜಲ್ಲಿ ಪ್ರಿಸರ್ವ್ ಮಾಡಬೇಕಾ? ಇಲ್ಲ, ಹೊರಗಡೆನೂ ಇರುತ್ತೆ. ಹೌದು. ವೆರಿ ನೈಸ್. ವಾವ್, ಅದು ನಮಗೆ ಅದಿನ್ನೊಂದು ಸರಿ ಟ್ರೈ ಮಾಡಬೇಕಾಗುತ್ತೆ. ಲೆಟ್ಸ್ ಸಿ. ಎಸ್ ಮೇಡಮ್, ಜಟ್ಪಟಾಗಿ ಹೀರೆಕಾಯಿ ಚಟ್ನಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಚಟ್ಪಟ್ ಚಟ್ನಿ ತಯಾರಾಗಿದೆ. ಯಾವ ಚಟ್ನಿ? ಹೀರೆಕಾಯಿಯ ಸಿಪ್ಪೆಯ ಚಟ್ನಿ. ಸೊ ನೋಡ್ತಾ ಇದ್ರಂತೂ ಖಂಡಿತವಾಗ್ಲೂ ಇದರಲ್ಲಿ ಹೀರೆಕಾಯಿಯ ಸಿಪ್ಪೆ ಇದೆ ಅಂತ ಗೊತ್ತಾಗೋದಿಲ್ಲ. ಸೊ ಹೆಲ್ದಿ ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ನಾವು ಮಾಡಿಕೊಡ್ಬೋದು. ಬೆಸ್ಟ್ ಆಪ್ಷನ್. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಹೀರೆಕಾಯಿ ಸಿಪ್ಪೆಯ ಚಟ್ನಿ ತಯಾರಿಸುವ ವಿಧಾನ. ಮೊದಲು 2 ಚಮಚದಷ್ಟು ತುಪ್ಪವನ್ನು ಬಿಸಿ ಮಾಡಿಕೊಂಡು ಹೀರೆಕಾಯಿಯ ಸಿಪ್ಪೆ ಹಾಗೂ ಹಸಿಮೆಣಸನ್ನು ಹುರಿಯಿರಿ. ಹೀರೆಕಾಯಿ ಸಿಪ್ಪೆ ಬಾಡಿದ ನಂತರ ಜೀರಿಗೆ ಹಾಕಿ ಹುರಿಯಿರಿ. ಆನಂತರ ತೆಂಗಿನ ತುರಿ, ಹುಣಸೆಹಣ್ಣು, ಬೆಲ್ಲ, ಒಣಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ರುಚಿಕರವಾದ ಹೀರೆಕಾಯಿ ಸಿಪ್ಪೆಯ ಚಟ್ನಿ ರೆಡಿ.
ಸೊ ಮೇಡಮ್ ಫಸ್ಟ್ ಐ ಗೆಸ್ ನಾವು ಮುಳಿಕನ್ನ ಟೇಸ್ಟ್ ಮಾಡುವ. ತಗೊಳ್ಳಿ. ಅರೆ ವಾ, ನೀವು ಹೇಳಿದಾಗೆ ಒಳಗಿನವರೆಗೂ ಕೂಡ ಅದು ಕರೆಕ್ಟಾಗಿ ಬೆಂದಿದೆ. ಆ್ಯಂಡ್ ಕೆಲವು ಸರಿ ಅದು ತುಂಬ ಗಟ್ಟಿ ಅಂತ ಬರುತ್ತೆ. ಸೊ ಇದು ಪದರವಾಗೂ ಕೂಡ ಅದು ಅಂದರೆ ಉದುರಾಗಿ ಕೂಡ ಬಂದಿದೆ, ಚೆನ್ನಾಗಿದೆ. ಸೊ ರವೆಯಿಂದ ಈಸಿ ಆ್ಯಕ್ಚುಲಿ. ಹೌದು, ಇಲ್ಲಿದ್ರೆ ಸ್ವಲ್ಪ ಕೆಲಸ ಜಾಸ್ತಿ. ಮೊದಲೇ ನೆನೆಸಿ ಇಟ್ಕೊಳ್ಬೇಕು ಅಕ್ಕಿ ಎಲ್ಲ. ನೋಡೋಣ. ಅಕ್ಕಿದಾದರೆ ಮಧ್ಯದಲ್ಲಿ ಒಂದು ಬೈಟ್ ಸಿಗುತ್ತೆ. ಇದು ಸಾಫ್ಟ್ ಆಗಿದೆ. ನನ್ನ ಪ್ರಕಾರ ನಾ ಹೇಳ್ದೆಲ್ಲ ಕರಿಮೆಣಸು ಅದನ್ನು ಒಂದೆರಡು ಕಾಳು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಬಿಕಾಸ್ ಆ ರೀತಿಯಾಗಿ ತಿಂದು ಟೇಸ್ಟ್ ಗೊತ್ತಿತ್ತು, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಬಟ್ ಅದೊಂದು ಆ್ಯಡ್ ಆದರೆ ಸಿಹಿ, ಮಧ್ಯದಲ್ಲಿ ಒಂದು ಚಿಕ್ಕ ಖಾರ ಚೆನ್ನಾಗಿರುತ್ತೆ, ಚೆನ್ನಾಗಿದೆ. ಬಟ್ ಇದು ತುಂಬ ಕುತೂಹಲ ಇದೆ. ತಗೊಳ್ಳಿ ಮೇಡಮ್, ಟೇಸ್ಟ್ ನೋಡೋಣ. ಸೊ ಹೀರೆಕಾಯಿ ಪಲ್ಯ ಅಥವಾ ಬರೀ ಅದನ್ನು ಗ್ರೇವಿ ರೀತಿಯಲ್ಲಿ ಮಾಡ್ತೀವಿ, ಹೆಸರು ಕಾಳನ್ನು ಹಾಕಿ. ನೋಡೋಣ. ನಿಜವಾಗ್ಲೂ ಇದು ನೀವು ಹೇಳಿದಾಗೆ ಅನ್ನ ಸಾರು ಅದ್ರ ಜೊತೆಗೆ ಹೀರೆಕಾಯ್ದು ಅಂತ ಬೇಗ ಗೊತ್ತಾಗಲ್ಲ. ಖಾರ ಮತ್ತು ಸಿಹಿ ಖಾರ ಇಲ್ಲಿ ಹೊಡಿತಾ ಇದೆ, ಖಾರ ಇದೆ, ಚೆನ್ನಾಗಿರುತ್ತೆ. ಬರೀ ಅನ್ನ ಸಾರು ಅದ್ರ ಜೊತೆಗಿದು ಹಾಗೆ ನಂಚ್ಕೊಂಡು ತಿನ್ನೋದಕ್ಕೆ ಸೂಪರ್ ಆಗಿದೆ. ಮತ್ತು ಇದ್ರ ಸ್ವಲ್ಪ ಇದು ಅಂದರೆ ಹೀರೆಕಾಯಲ್ಲಿ ಒಳ್ಳೆ ಇದ್ದಿದ್ರೆ ಚಟ್ನಿ ಮತ್ತು ಇದು ಅನ್ನ ಹಾಕಿಸಿ ತಿನ್ಬೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾರಿಂದ ಅಂದರೆ ಬರೀ ಅದ್ರ ನಾರ್ದು ನಾವೇನು ನಾರು ಸಿಗುತ್ತೆ. ಹೌದು, ಆ ಥರ ಇಲ್ಲ, ಕರೆಕ್ಟಾಗಿ ಅದು ಗ್ರೈಂಡ್ ಆಗಿ ಒಳ್ಳೆ ಚಟ್ನಿ ಇದೆ, ಸೂಪರ್ ಆಗಿದೆ. ಸೊ ಇದು ಚಟ್ನಿ ಅಂತೂ ನನಗೆ ತುಂಬ ಹಿಡಿಸ್ತು. ಬಿಕಾಸ್ ಯೂಶ್ವಲಿ ನಂದು ಫೇವ್ರೆಟ್ ಚಟ್ನಿ ಯಾವಾಗಲೂ ನಾನು ಈ ಉದ್ದಿನಬೇಳೆ ಚಟ್ನಿ ನಂಗೆ ತುಂಬ ಇಷ್ಟ. ಇದು ಒಂಥರ ಡಿಫ್ರೆಂಟ್ ಮಾಡೋ ಟೆಕ್ನಿಕ್. ಬಾಕಿದೆಲ್ಲ ಸೇಮ್ ಇದೆ ಇಂಗ್ರೀಡಿಯೆಂಟ್ಸ್, ಬರೀ ಹೀರೆಕಾಯಿಯನ್ನು ನೀವು ಅದನ್ನು ಹೇಗೆ ಫ್ರೈ ಎಲ್ಲ ಮಾಡಿದ್ರಿ, ಹಸಿಮೆಣಸು ಇದೆರಡು ಬೇರೆ ಎಕ್ಸ್ಟ್ರಾ ವ್ಯತ್ಯಾಸ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಒಳ್ಳೆ ಅಡುಗೆ ಹೇಳ್ಕೊಟ್ರಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ, ಅದರ ಜೊತೆಗೆ ಲವ್ ಮಾರ್ಕ್ ಬ್ಯೂಟಿ ಸೋಪ್ ಆ್ಯಂಡ್ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದೇ ರೀತಿ ಕಸದಿಂದ ರಸ ಅಂತ ನಾವು ಏನು ಹೇಳ್ತೀವೋ ಅಂಥ ಒಂದು ಖಾದ್ಯಗಳನ್ನು ಬಂದು ನಮಗೆ ಹೇಳ್ಕೊಡಿ, ಯಾಕೆಂದರೆ ಇದು ತುಂಬ ಯೂಸ್ಫುಲ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸೊ ಮಚ್. ನಿಮಗೆ ಸರ್. ಚಟ್ನಿ ಅಂತೂ ಆಸಮ್. ಕಸದಿಂದ ರಸ ನಾವೇನೆಲ್ಲ ನಾವು ಆ್ಯಕ್ಚುಲಿ ಬೇರೆ ಬೇರೆ ರೀತಿಯಾಗಿ ನಾವು ತಯಾರಿಸ್ತೀವಿ. ಇದನ್ನು ಹೆಚ್ಚಾಗಿ ನಾವು ಸಿಪ್ಪೆಯನ್ನು ಹಾಗೇ ವೇಸ್ಟ್ ಮಾಡಿಬಿಡುವಂಥದ್ದು. ಬಟ್ ಅದರಿಂದ ಕೂಡ ಒಂದು ಖಾದ್ಯ ತಯಾರಾಗುತ್ತೆ. ಒಳ್ಳೆ ಚಟ್ನಿ ರೆಡಿಯಾಗಿದೆ, ಸೂಪರ್ ಆಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಲೇಬೇಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ಯಮ್ಮಿ ಟೇಸ್ಟಿ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.